ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಾರಿಗೆ ಸಚಿವರಿಗೆ ವಿನಂತಿ ಮಾಡಿಕೊಂಡಿದ್ದೆ. ಆ ಪ್ರಕಾರ ಇವಾಗ ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ಏನು ನಾನ್ AC ಸ್ಲೀಪರ್ ಕೋಚ್ ಬಸ್ಸುಗಳನ್ನು 2 ಬಸ್ಸುಗಳು ನಮಗೆ ಈಗಲೇ ಬಂದಿದೆ. ಒಟ್ಟು 10 ಬಸ್ಸುಗಳು ಕೊಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಬಾಡಿ ಬಿಲ್ಡಿಂಗ್ ಲೆವೆಲ್ನಲ್ಲಿ ಈಗ ಆಗ್ತಾಯಿದೆ. ಜೊತೆಯಲ್ಲಿ ಲೋಕಲ್ ಬಸ್ಸುಗಳು, ನಮ್ಮ ಶಾಲಾ ಮಕ್ಕಳಿಗೆ ಹೋಗಲಿಕ್ಕಿರುವಂಥ ಬಸ್ಸುಗಳು ಕೂಡ ನಿನ್ನೆ ಮೊನ್ನೆ ನನಗೆ ವಿಡಿಯೋದಲ್ಲಿ ಒಂದಷ್ಟು ಜನ ಮಕ್ಕಳು ಎಲ್ಲಿ ಕಾಯ್ತಾ ಇದ್ದಾರೆ ಅದರ ವಿಡಿಯೋವನ್ನು ಮಾಡಿ ನನಗೆ ಕಳಿಸಿದರು. ನಾನು ಕೂಡ ಅದನ್ನು ಮಾನ್ಯ ಸಚಿವರಿಗೆ ಕಳಿಸಿದ್ದೆ. ಸಚಿವರು ನಿನ್ನೆ ನನಗೆ ಕರೆ ಮಾಡಿ ಮಾತಾಡಿದ್ದಾರೆ. ಮೊನ್ನೆ ಹೋದಾಗ ಅವರ ಹತ್ರ ವಿನಂತಿಯನ್ನು ಮಾಡಿದ್ದೇನೆ. ನಾಳೆ ನಾಡಿದ್ದು ಹೋಗಿ ಕಮಿಷನರು ಮತ್ತು ಮಂತ್ರಿಯವರು ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಇವತ್ತು ಒಂದು ಕಡೆಯಿಂದ ಡ್ರೈವರ್ಸು ಮತ್ತು ಕಂಡಕ್ಟರ್. ಡ್ರೈವರ್ಸು ನಾವು ಪ್ರೈವೇಟ್ ಏಜೆನ್ಸಿ ಮೂಲಕ ಸುಮಾರು 60 ಜನರನ್ನು ಈಗ ಕೊಟ್ಟಿದ್ದೇವೆ. ಅದರ ಕಂಡಕ್ಟ್ರನ್ನು ಪ್ರೈವೇಟ್ ಏಜೆನ್ಸಿ ಮುಖಾಂತರ ತೆಕ್ಕೊಳ್ಳಿಕ್ಕೆ ಕಷ್ಟ. ಇವತ್ತು ಹಂತವಾಗಿ 2 ಬಸ್ ಬಂದಿದೆ, ಇನ್ನು 8 ಬಸ್ಸು ಬರಲಿಕ್ಕಿದೆ. ಲೋಕಲ್ ಡಬಲ್ ಡೋರು ರೆಡ್ ಬಸ್ಸುಗಳು ನಮಗೆ ಬೇಕು. 5 ಬಸ್ಸುಗಳನ್ನು ಕೊಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. 2 ಬಸ್ಸುಗಳು ಇವತ್ತು ಅಲ್ಲಿಂದ ಬ್ಯಾಂಗ್ಳೂರಿಂದ ಕಳಿಸ್ಕೊಡ್ತಾ ಇದ್ದಾರೆ. 5 ಬಸ್ಸುಗಳು ಕೊಡುವ ಮುಖಾಂತರ ನಮ್ಮ ನೆಟ್ಟಣಿಗೆಬಡ್ನೂರು ಇರಲಿ, ಪಾಣಾಜೆ ಇರಲಿ, ಅಲ್ಲಿ ಈ ಕಡೆಯಿಂದ ಉಪ್ಪಿನಂಗಡಿ ಇರಲಿ, ಈ ಕಡೆಯಿಂದ ಶಾಂತಿಮುಗಿಯವರು, ಯಾವ ಕಡೆಯಿಂದ ಎಲ್ಲ ಮಕ್ಕಳಿಗೆ ಬರಲಿಕ್ಕೆ ಬೆಳಿಗ್ಗೆ ತೊಂದರೆ ಆಗ್ತದೆ, ಶಾಲಾ ಕಾಲೇಜಿಗೆ ಹೋಗಲಿಕ್ಕೆ, ಅದಕ್ಕೆ ಹಾಕುವಂಥದ್ದು ವಿಚಾರಗಳನ್ನು ಎಲ್ಲ ಚರ್ಚೆ ಮಾಡಿದ್ವಿ. ಒಂದು ವಾರದಲ್ಲಿ 10 ದಿವಸದಲ್ಲಿ 2 ಬಸ್ಸು ಈಗಲೇ ರೂಟ್ ಆರಂಭ ಮಾಡ್ತದೆ. ಇನ್ನೊಂದು 3 ಬಸ್ಸು ಇನ್ನೊಂದು ರೂಟನ್ನು ಆರಂಭ ಮಾಡ್ತದೆ. ಇವತ್ತು ಏನು ಈ ಹೊಸ ಬಸ್ಸು ಏನಿದೆ ಪಲ್ಲಕ್ಕಿ ಅನ್ನೋದು ರಾತ್ರಿ ಸಾಯಂಕಾಲ 9:50ಕ್ಕೆ ಪುತ್ತೂರಿನಿಂದ ಹೊರಡ್ತದೆ ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರಿನಿಂದ ಪ್ರತಿದಿನ 10 ಗಂಟೆಗೆ ಒಂದು ಬಸ್ಸು ಅಲ್ಲಿಂದ ಈ ಕಡೆ ಬರ್ತದೆ. ಇದು ನಾನ್ AC ಆಗಿರ್ತದೆ, ಸ್ಲೀಪರ್ ಕೋಚ್ ಆಗಿರ್ತದೆ. 850 ರೂಪಾಯಿ ಇದಕ್ಕೆ ಚಾರ್ಜನ್ನು ಮಾಡ್ತಾರೆ. ಹೊಸ ಬಸ್ಸು ಎಲ್ಲ ರೀತಿಯ, ಅಂದರೆ ಹಿಂದೆ ಏನಿತ್ತು ಅದರಿಂದ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು. ಕಾಲು ಇಡಲಿಕ್ಕೆ, ಅವರು ನೀರು ಇಡಲಿಕ್ಕೆ, ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ, ಬ್ಯಾಕ್ ರೆಸ್ಟ್ ಇರುವಂಥದ್ದು, ರಿವರ್ಸ್ ಪಾರ್ಕಿಂಗು ನೋಡಲಿಕ್ಕೆ ಇರುವಂಥದ್ದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಸಾರಿಗೆ ಇಲಾಖೆಯಲ್ಲಿ ಯಾರಿಗೂ ತೊಂದರೆ ಆಗದ ಥರದ ವ್ಯವಸ್ಥೆಗಳು ಆಗಬೇಕು. ಏನು ನಮ್ಮ ಶಾಲಾ ಮಕ್ಕಳ ತೊಂದರೆ ಇದೆ ಅದಕ್ಕೆ ಪೂರಕವಾಗಿ ಸ್ಪಂದನೆ ಕೊಡುವಂಥ ಕೆಲಸ ಆಗ್ತದೆ. ಬ್ಯಾಂಗ್ಳೂರಿಗೆ ಹೋಗುವಾಗಲೂ ಈಗ ಒಂದಷ್ಟೊಂದು ಬೇಡಿಕೆಗಳಿದೆ. ಪಾಣಾಜಿಯಿಂದ ಒಂದು ಬಸ್ಸು ಬರಬೇಕು. ಅದೇ ರೀತಿ ವಿಟ್ಲ ಭಾಗದಿಂದ ಒಂದು ಬಸ್ಸು ಹೊರಡ್ತಾ ಇತ್ತು. ಮುಂದಿನ ದಿವಸಗಳಲ್ಲಿ 1-2 ದಿವಸಕ್ಕೆ ವಿಟ್ಲ ಭಾಗಕ್ಕೂ ವಿಟ್ಲ ಭಾಗಕ್ಕೂ ಈ ಬಸ್ಸುಗಳು ಹೋಗ್ತದೆ. ಪಾಣಾಜೆಗೂ ವಾರದಲ್ಲಿ 2 ದಿವಸ ಈ ಬಸ್ಸನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಜನಕ್ಕೆ ಸ್ಪಂದನೆ ಆಗುವ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಜೋಡಿಸಲಾಗ್ತದೆ. KSRTC ಮತ್ತೊಂದಷ್ಟು ಪ್ರಯಾಣಿಕ ಸ್ನೇಹಿ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು. ಅದಕ್ಕೆ ಮತ್ತೊಂದು ಉದಾಹರಣೆ ನಾವು ನೋಡ್ತಾ ಇದ್ದೇವೆ. ಪ್ರಯಾಣಿಕರಿಗೆ ಒಂದು ಆರಾಮದಾಯಕ ಪ್ರಯಾಣವನ್ನು ಒದಗಿಸಬೇಕು ಎನ್ನುವಂಥ ನೆಲೆಯಲ್ಲಿ ದೂರದ ಪ್ರಯಾಣವನ್ನು ಮಾಡುವಂತಹ ಪ್ರಯಾಣಿಕರು ಆರಾಮವಾಗಿ ಮಲಗಿಕೊಂಡು ಪ್ರಯಾಣವನ್ನು ಮಾಡೋದಕ್ಕೆ ಹೊಸದಾಗಿ KSRTCಗೆ ಸೇರ್ಪಡೆಗೊಂಡಿರುವಂತಹ ಬಸ್ಗಳಿದು ಪಲ್ಲಕ್ಕಿ. ಈಗಾಗಲೇ ಹಲವಾರು ವಿಭಾಗಗಳಲ್ಲಿ ಪಲ್ಲಕ್ಕಿ ಬಸ್ಗಳು ಹೊಸದಾಗಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ಸೊ ಈಗ ಪಲ್ಲಕ್ಕಿ ಪುತ್ತೂರು ವಿಭಾಗಕ್ಕೂ ಕೂಡ ಬಂದಿದೆ ಅನ್ನುವಂಥದ್ದು. ಹಾಗಿದ್ದಾಗ ಈ ಬಸ್ಗಳ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇದೆ. ಹೇಗಿದೆ ಈ ಬಸ್ಗಳು, ಎಷ್ಟೊಂದು ಆರಾಮದಾಯಕವಾಗಿದೆ, ಈ ಹಿಂದೆ ಓಡಾಡ್ತಾ ಇದ್ದಂತಹ ನಾನ್ AC ಸ್ಲೀಪರ್ ಬಸ್ಗಳಿಗಿಂತ ಈ ಬಸ್ಗಳು ಎಷ್ಟು ಡಿಫರೆಂಟ್ ಆಗಿದೆ, ಮತ್ತು ಹೊಸತನಗಳು ಏನೇನೆಲ್ಲ ಇದೆ, ಹೊಸ ಫೀಚರ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಿ, ಇದು ಪಲ್ಲಕ್ಕಿ ಮಾಡೆಲ್ನ ಹೊಸ ಬಸ್. ಇದು KSRTC ಪರಿಚಯ ಮಾಡಿರುವಂಥದ್ದು. ಆಕರ್ಷಕವಾಗಿ ಒಂದು ಪಲ್ಲಕ್ಕಿ ಅನ್ನುವಂಥ ಒಂದು ಹೆಸರನ್ನು ಅದರಲ್ಲಿ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಪಲ್ಲಕ್ಕಿಯ ಒಂದು ಸ್ವರೂಪ ಏನಿದೆ, ಚಿತ್ರಣ ಏನಿದೆ, ಅದನ್ನು ಕೂಡ ಕೊಡುವಂತಹ ಒಂದು ಚಿತ್ರಣವನ್ನು ಬಿಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೊರಭಾಗದಿಂದ ನೀವು ನೋಡಿದರೆ ಬಸ್ ಬಹಳಷ್ಟು ಆಕರ್ಷಕವಾಗಿ ಕಾಣುವುದನ್ನು ನೋಡಬಹುದು. KSRTC ಅದರ ಜೊತೆಗೆ ಪಲ್ಲಕ್ಕಿಯ ಒಂದು ಚಿತ್ರಣ ಇದೆ. ಅದರ ಜೊತೆಗೆ ಮೇಲಿನ ಒಂದು ಟ್ಯಾಗ್ ಲೈನನ್ನು ನೋಡ್ಬೋದು. ಪಲ್ಲಕ್ಕಿ ಬಸ್ಗೆ ಹೊಸದಾಗಿ ಕೊಟ್ಟಿರುವಂತಹ ಟ್ಯಾಗ್ ಲೈನ್ ಸಂತೋಷವು ಪ್ರಯಾಣಿಸ್ತಾ ಇದೆ, ನಾನ್ AC ಸ್ಲೀಪರ್ ಬಸ್ ಎನ್ನುವಂತಹ ಒಂದು ಸೂಚನಾ ಫಲಕದ ಜೊತೆಗೆ ಇದರ ಒಂದು ಟ್ಯಾಗ್ ಲೈನನ್ನು ಕೂಡ ಅತ್ಯಂತ ಸುಂದರವಾಗಿ ಇಲ್ಲಿ ಡಿಸೈನ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಈ ಹಿಂದೆ ನೀವು ನೋಡ್ತಾ ಇದ್ದಂತಹ ಅಥವಾ ನಾವು ಪ್ರಯಾಣ ಮಾಡ್ತಾ ಇದ್ದಂತಹ KSRTC ನಾನ್ AC ಸ್ಲೀಪರ್ ಬಸ್ ಏನಿದೆ ಅದಕ್ಕಿಂತ ಸ್ವಲ್ಪ ಮಟ್ಟಿನ ಎತ್ತರದಲ್ಲಿ ಈ ಬಸ್ ಇದೆ ಅನ್ನುವಂಥದ್ದನ್ನು, ಅಂದರೆ ಈ ಬಸ್ಸಿನ ಒಂದು ಹೈಟ್ ಸ್ವಲ್ಪ ಎತ್ತರ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ಅದೇ ರೀತಿ
ಈ ಒಂದು ಬಸ್ ಅಂದರೆ ಅಶೋಕ್ ಲೈಲ್ಯಾಂಡ್ನ ನಿರ್ಮಿತ ಬಸ್ ಇದು. ಅದಕ್ಕೆ ಪ್ರಕಾಶ್ ಕೋಚ್ ಏನಿದೆ ಅಂದರೆ ಕೆ.ಎಸ್.ಆರ್.ಟಿ.ಸಿ ಬಸ್ಗಳು ಸೇರಿದಂತೆ ಬಸ್ಗಳ ಬಾಡಿ ಬಿಲ್ಡಿಂಗ್ ಅಥವಾ ಈ ಒಂದು ಕವಚವನ್ನು ಎಲ್ಲಿ ನಿರ್ಮಾಣ ಮಾಡ್ತಾರೋ ಅಲ್ಲಿ ಇದರ ಒಂದು ಆಕರ್ಷಕವಾಗಿ ಬಾಡಿ ಬಿಲ್ಡಿಂಗ್ ಕೂಡ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಸೊ ಪುತ್ತೂರು ವಿಭಾಗಕ್ಕೆ ಒಟ್ಟು 4 ಬಸ್ಗಳು ಬಂದಿದ್ದು, ಪುತ್ತೂರು ಡಿವಿಷನ್ಗೆ 4 ಬಸ್ಗಳು ಬಂದಿದ್ದು, 2 ಬಸ್ಗಳು ಪುತ್ತೂರು ಡಿಪೋದಿಂದ ಕಾರ್ಯಾಚರಣೆಯನ್ನು ಮಾಡಿದರೆ ಇನ್ನೆರಡು ಧರ್ಮಸ್ಥಳ ಡಿಪೋದಿಂದ ಕಾರ್ಯಾಚರಣೆಯನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬಹುದು. ಪುತ್ತೂರು ವಿಭಾಗಕ್ಕೆ ಸೇರಿದಂತಹ ಒಂದು ಬಸ್ ಆಗಿರುವ ಕಾರಣ ಇದರ ಒಂದು ಲಾಂಛನವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದು ಬಸ್ಸಿನ ಹಿಂಭಾಗ ನೀವು ಗಮನಿಸ್ತಾ ಇದ್ದೀರಿ. ಹ್ಯಾಪಿನೆಸ್ ಈಸ್ ಟ್ರಾವೆಲಿಂಗ್ ಪಲ್ಲಕ್ಕಿ ಹಿಂಭಾಗದಲ್ಲೂ ಕೂಡ ಆಕರ್ಷಕವಾಗಿ ಚಿತ್ರಣವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಸ್ಪೇಸ್ಗಳನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಭಾಗಕ್ಕೆ ಬಂದರೆ ಪ್ರಯಾಣಿಕರ ಒಂದು ಲಗೇಜನ್ನು ಇಡೋದಕ್ಕೆ ಅನುಕೂಲ ಆಗುವ ಹಾಗೆ ಲಗೇಜ್ ಬಾಕ್ಸ್ಗಳಿದೆ ಹಿಂಭಾಗದಲ್ಲಿ. ಹಿಂಭಾಗದ ಟೈರ್ ಏನಿದೆ ಅದರ ಹಿಂಭಾಗದಲ್ಲಿ ನಮಗೆ 2 ಲಗೇಜ್ ಬಾಕ್ಸ್ ಇಡುವಂತಹ ಒಂದು ಸ್ಥಳಾವಕಾಶ ಕಾಣ್ತಾ ಇದೆ. ಅದರ ಮುಂದಕ್ಕೆ ಬಂದರೆ ಟೂಲ್ಸ್ ಬಾಕ್ಸ್ ಇದೆ. ಟೂಲ್ಸ್ ಬಾಕ್ಸನ್ನು ಇಡೋದಕ್ಕೆ ಸಾಕಷ್ಟು ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸ್ಟೆಪ್ನಿ ಟೈರ್ಗಳನ್ನು ಇಡೋದಕ್ಕೆ ಸ್ಟೆಪ್ನಿ ಬಾಕ್ಸ್ ಕೂಡ ಇದೆ. ಅದೇ ರೀತಿ ಬ್ಯಾಟ್ರಿ ಬಾಕ್ಸ್ಗೆ ಕೂಡ ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಬಸ್ ಬಹಳಷ್ಟು ಆಕರ್ಷಕವಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸೊ ಒಳಭಾಗದಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಒಂದು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥದ್ದು. ಸೊ ನೋಡ್ತಾ ಇದ್ದೀರಿ, ಇದು ಕಾರ್ಯಾಚರಣೆಗೆ ಸಜ್ಜಾಗಿ ನಿಂತಿರುವಂತಹ ಕೆ.ಎಸ್.ಆರ್.ಟಿ.ಸಿ ಹೊಸದಾಗಿ ಬಿಡುಗಡೆ ಮಾಡಿರುವಂತಹ, ಹೊಸದಾಗಿ ಕಾರ್ಯಾಚರಣೆಗೆ ಸಿದ್ಧವಾಗಿರುವಂತಹ ಪಲ್ಲಕ್ಕಿ ಬಸ್ನ ಒಂದಷ್ಟು ವಿಶೇಷತೆಗಳು ಹೊರಗಡೆಯಿಂದ ಕಾಣುವ ಹಾಗೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೆ.ಎಸ್.ಆರ್.ಟಿ.ಸಿ ಪುತ್ತೂರು ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಯಾಗಿರುವಂಥ ಜಯಕರ್ ಶೆಟ್ಟಿ ಅವರಿದ್ದಾರೆ. ಅವರ ಜೊತೆಗೆ ಮಾತನಾಡಿಕೊಳ್ಳೋಣ. ಏನಿದು ಹೊಸ ಬಸ್ನ ವಿಶೇಷತೆಗಳು, ಈ ಹಿಂದೆ ಓಡಾಡ್ತಾ ಇದ್ದಂತಹ ನಾನ್ ಎ ಸಿ ಸ್ಲೀಪರ್ ಬಸ್ಗಳಿಗೆ ಮತ್ತು ಪಲ್ಲಕ್ಕಿ ನಾನ್ ಎ ಸಿ ಸ್ಲೀಪರ್ ಬಸ್ಗಳಿಗೆ ಏನು ವ್ಯತ್ಯಾಸ ಇದೆ, ಎಷ್ಟು ಆರಾಮದಾಯಕವಾಗಿದೆ, ಎಲ್ಲವನ್ನು ಕೂಡ ಅವರ ಜೊತೆ ಮಾತನಾಡೋಣ ಅಂತ ಹೇಳ್ತಾ. ಸರ್ ನಮಸ್ತೆ. ನಮಸ್ತೆ. ಮೊದಲನೆಯದಾಗಿ ಅಭಿನಂದನೆಗಳು. ಪುತ್ತೂರು ವಿಭಾಗಕ್ಕೆ ಒಟ್ಟು 4 ಬಸ್ಗಳು ಸೇರ್ಪಡೆಯಾಗಿದೆ ಅನ್ನುವಂಥದ್ದು. ಸೊ ನೋಡ್ತಾ ಇದ್ದೇವೆ, ಬಹಳಷ್ಟು ಆಕರ್ಷಕವಾಗಿದೆ, ಬಹಳಷ್ಟು ವ್ಯವಸ್ಥಿತವಾಗಿ ಕಾಣ್ತಾ ಇದೆ. ಸೊ ಏನಿದರ ವಿಶೇಷತೆ ಅನ್ನುವಂಥದ್ದು? ತಮಗೆಲ್ಲರಿಗೂ ತಿಳಿದಿರುವಂತೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಲೋಕಾರ್ಪಣೆಗೊಳಿಸಿರುವಂತೆ 50 ನಾನ್ ಎ ಸಿ ಸ್ಲೀಪರ್ಗಳ ಪೈಕಿ ಪುತ್ತೂರು ವಿಭಾಗಕ್ಕೂ 4 ನಾನ್ ಎ ಸಿ ಸ್ಲೀಪರ್ ಬಸ್ಸುಗಳು ಬರಲಿಕ್ಕಿದೆ. ಈ ಪೈಕಿ 2 ಬಸ್ಸುಗಳು ಈಗಾಗಲೇ ಪುತ್ತೂರು ಘಟಕಕ್ಕೆ ಬಂದು ಮಾನ್ಯ ಶಾಸಕರಿಂದ ಅಧಿಕೃತವಾಗಿ ಉದ್ಘಾಟನೆಗೊಂಡು ಕಾರ್ಯಾಚರಣೆ ಮಾಡಿವೆ. ಬಸ್ಸುಗಳನ್ನು ತಾವೇ ನೋಡಿದ ಹಾಗೆ ಇತರ ನಾನ್ ಎ ಸಿ ಸ್ಲೀಪರ್ಗಿಂತ ಇದು ಸ್ವಲ್ಪ ವಿಭಿನ್ನ ಮಾದರಿಯಾಗಿದ್ದು ಪ್ರಯಾಣಿಕರಿಗೆ ಖಂಡಿತ ಹೆಚ್ಚಿನ ಅನುಕೂಲತೆಗಳಿದೆ. ಪ್ರಯಾಣಿಕರಿಗೆ ಇದರಿಂದ ಖಂಡಿತ ಖುಷಿ ಪಡ್ತಾರಂತ ನಮ್ಮ ಅನಿಸಿಕೆ. ಬಸ್ಸಿನ ಇದು BS6 ಮಾದರಿಯ ಒಂದು ವಾಹನವಾಗಿದ್ದು 197 cc ವಾಹನವಾಗಿದ್ದು, ಸೊ ಇದರಲ್ಲಿ ಚಾಲಕರಿಗೂ ಸಹ ಹಿಂಬದಿ ರಿವರ್ಸ್ ತೆಗೆಯುವ ಒಂದು ಕ್ಯಾಮರಾದ ಫೆಸಿಲಿಟಿ ಇದೆ. ಪ್ರಯಾಣಿಕರಿಗೆ ವಿಶೇಷವಾಗಿ ಪಾದರಕ್ಷೆ ಇಡಲಿಕ್ಕೆ, ತಲೆದಿಂಬು ಮಲಗಲಿಕ್ಕೆ ವಿಶಾಲವಾದ ಆಸನ ವ್ಯವಸ್ಥೆ, ಓದಲಿಕ್ಕೆ ಲೈಟಿಂಗು ಮತ್ತು ಮೊಬೈಲು ಈವನ್ ಲ್ಯಾಪ್ಟಾಪ್ಗಳನ್ನು ಸಹ ಇದು ಮಾಡಲಿಕ್ಕೆ ಚಾರ್ಜ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಡಿಜಿಟಲ್ LED ಲೈಟಿಂಗ್ ವ್ಯವಸ್ಥೆ ಇದೆ, ಡಿಜಿಟಲ್ ಕ್ಯಾಮರಾ ಇದೆ. ಇದನ್ನು ತಾವು ಈಗಾಗಲೇ ಬಸ್ಸಿನ ಒಳಗಡೆ ನೋಡ್ಬೋದು. ಒಮ್ಮೆ ನೋಡ್ಕೊಂಡು ಬರೋಣ. ನೋಡಿ, ಪ್ರಯಾಣಿಕರಿಗೆ ಒಂದು ಹೆಚ್ಚುವರಿ ಇದಿದೆ, ಸ್ಟೆಪ್ ಇದೆ. ಸೊ ಇಲ್ಲಿ ಎಲ್ಲ ಲೈಟಿಂಗ್ LED ಲೈಟಿಂಗ್ ವ್ಯವಸ್ಥೆ ಇದೆ. ಓಕೆ, ಅಂದ್ರೆ ಪ್ರಯಾಣಿಕರು ರಾತ್ರಿ ಹೊತ್ತು ಹತ್ತುವಂತ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಕಾಣಬೇಕು, ಸಮಸ್ಯೆ ಆಗದಂತಿದೆ. ಈ ವಾಹನದಲ್ಲಿ ಇತರ ನಾನ್ ಎ ಸಿ ಸ್ಲೀಪರ್ಗಳಿಗಿಂತ ವಿಭಿನ್ನವಾಗಿದ್ದು ಇಲ್ಲಿ ಇದು ಹೆಚ್ಚುವರಿಯಾಗಿ ಒಂದು ಸೀಟಿನ ಕೂತ್ಕೊಳ್ಳಿಕ್ಕೂ ಸಹ ಸಹಕಾರಿಯಾದಂಥ ಒಂದು ಸೀಟಿನ ವ್ಯವಸ್ಥೆ ಇದೆ. ಇಲ್ಲಿ ಮೊಬೈಲು ಮತ್ತು ಲ್ಯಾಪ್ಟಾಪ್ ಚಾರ್ಜಿಂಗ್ ಪಾಯಿಂಟ್ ಇದೆ. ಮೊಬೈಲ್ ಕ್ಯಾರಿಯರ್ ತಗೊಂಡು ಇಲ್ಲಿ ಮೊಬೈಲ್ ಇಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಆಮೇಲೆ ಹೆಚ್ಚುವರಿಯಾಗಿ ಚಪ್ಪಲ್ಗಳನ್ನು ಇಡಲಿಕ್ಕೆ ವ್ಯವಸ್ಥೆ ಇದೆ. ಲಗೇಜ್ಗಳನ್ನು ಇಟ್ಕೊಳ್ಳಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಕೊಟ್ಟಿದ್ದಾರೆ. ಸೀಟ್ಗಳು ತುಂಬ ಕಂಫರ್ಟೇಬಲ್ ಆಗಿದ್ದಾವೆ. ಆಮೇಲೆ ವಿನೂತನ ಮಾದರಿಯ ಕರ್ಟನ್ಗಳನ್ನು ಹಾಕಿದ್ದೀವಿ. ಎಲ್ಲ ಸೀಟ್ಗಳು ಡಿಜಿಟಲ್ ಡಿಸ್ಪ್ಲೇಸ್ ಇದೆ. ಸೀಟ್ ನಂಬರ್ಗಳು ಯಾವುದ್ಯಾವುದಂತ ಡಿಜಿಟಲ್ ಡಿಸ್ಪ್ಲೇ ಇದೆ. ಡಿಜಿಟಲ್ ಟೈಮಿಂಗ್ಸ್ ಇದೆ. ಉದ್ಘೋಷಣಾ ವ್ಯವಸ್ಥೆ, ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಮಾಹಿತಿ ಕೊಡಲಿಕ್ಕೆ ಚಾಲಕರ ಹತ್ರ ಅನೌನ್ಸ್ಮೆಂಟಿಂಗ್ ಸಿಸ್ಟಮ್ ಇದೆ. ಓಕೆ, ಸೊ ಒಟ್ಟು 30 ಸೀಟ್ಗಳ ಬಸ್. ಇದರಲ್ಲಿ ಒಟ್ಟು 30 ಸೀಟ್ಗಳು ಇದ್ದಾವೆ. ಸೊ ಈ ಹಿಂದೆ ಓಡಾಡ್ತಾ ಇದ್ದಂತಹ ನಾನ್ ಎ ಸಿ ಸ್ಲೀಪರ್ಗಳಿಗೆ ಮತ್ತು ಇದಕ್ಕೆ ಬೇರೆ ಏನು ವ್ಯತ್ಯಾಸಗಳಿದೆ ಸರ್? ಅಂದರೆ ಎತ್ತರ ಆಗಲಿ ಅಗಲ ಆಗಲಿ ಈ ಥರ ಏನೋ ಸೀಟಿಂಗ್ನ ಒಂದು ವ್ಯವಸ್ಥೆಯಲ್ಲಿ
ಹೌದು, ಇದು ಸ್ವಲ್ಪ ಕಂಫರ್ಟೇಬಲ್ ಜಾಸ್ತಿ ಇದೆ, ಹೈಟ್ ಜಾಸ್ತಿ ಇದೆ, ಸ್ವಲ್ಪ ಸುಮಾರು 1-1.5 ಫೀಟ್ ಮೊದಲಿನ ಬಸ್ಗಳಿಗಿಂತ ಹೈಟ್ ಜಾಸ್ತಿ ಇದೆ. ಇನ್ನು ಚಾಲಕರಿಗೂ ಸಹ ಒಂದು ರಿವರ್ಸ್ ತೆಗಿಲಿಕ್ಕೆ ಕ್ಯಾಮರಾದ ಫೆಸಿಲಿಟಿ ಕೊಟ್ಟಿದ್ದಾರೆ. ಒಂದು ಕ್ಯಾಮರಾ ಫೆಸಿಲಿಟಿ ಇರಲಿಲ್ಲ, ಈ ಕ್ಯಾಮರಾ ಫೆಸಿಲಿಟಿ ಸಹ ಕೊಟ್ಟಿದ್ದಾರೆ. ಸೀಟುಗಳು ಇನ್ನೂ ಮೊದಲಿನಕ್ಕಿಂತಲೂ ಮೊದಲು ಸ್ವಲ್ಪ ಇದಾಗಿತ್ತು, ಕಂಜೆಸ್ಟೆಡ್ ಅನಿಸ್ತಾ ಇತ್ತು. ಇದು ಇನ್ನೂ ಸ್ವಲ್ಪ ವೈಡ್ನಿಂಗ್ ಇದೆ, ಕಂಫರ್ಟೇಬಲ್ ಆಗಿದೆ. ಪ್ರಯಾಣಿಕರಿಗೆ ಒಂದು ಮಾಹಿತಿ ನೀಡಲು ಚಾಲಕರ ಬಳಿ ವಿಶೇಷವಾಗಿ ಅನೌನ್ಸ್ ಮಾಡಲಿಕ್ಕೆ ಒಂದು ಮೈಕ್ ಸಿಸ್ಟಮ್ ಸಹ ಇದರಲ್ಲಿ ವಿಶೇಷ ಸೌಲಭ್ಯವನ್ನು ನೀಡಲಾಗಿದೆ. ಇದರಲ್ಲಿ ಇದು FDSS ಅಂತ, ಫೈರ್ ಡಿಟೆಕ್ಷನ್ ಆ್ಯಂಡ್ ಸಪ್ರೆಷನ್ ಸಿಸ್ಟಮ್ ಅಂತ. ಯಾವುದೇ ಅಗ್ನಿ ಅನಾಹುತ ಅಥವಾ ಯಾವುದಾದ್ರು ಓವರ್ ಹೀಟಿಂಗ್ ಆದಲ್ಲಿ ಆಟೋಮೆಟಿಕ್ಕಾಗಿ ಅದರಲ್ಲಿ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ. ಬೆಂಕಿ ನಿಯಂತ್ರಣ ಒಂದು ವ್ಯವಸ್ಥೆ ಸಹ ಇದರಲ್ಲಿ. ಇದಿಷ್ಟು ಇದರ ವಿಶೇಷತೆಗಳು. ಸೊ ನಾರ್ಮಲ್ ಆಗಿ ಒಂದು ಜನರಿಗೆ ಇದಿರ್ಬೋದು, ಇಷ್ಟೊಂದು ಲಕ್ಸುರಿ ಆಗಿದೆ, ಇಷ್ಟೊಂದು ಆರಾಮದಾಯಕವಾಗಿದೆ, ಬೆಲೆ ಹೇಗಿರ್ಬೋದು, ಈ ಹಿಂದಿನ ನಾನ್ AC ಸ್ಲೀಪರ್ ಬಸ್ಗಳಿಗಿಂತ ಒಂದು ಟಿಕೆಟ್ ದರ ಎಷ್ಟಿರ್ಬೋದು ಅನ್ನುವಂಥದ್ದು, ಎಷ್ಟು ವ್ಯತ್ಯಾಸ ಬರ್ಬೋದು ಅಂತ. ಒಂದು ಈಗಾಗಲೇ ಕಾರ್ಯಾಚರಣೆ ಆಗುತ್ತಿರೋ ನಾನ್ AC ಸ್ಲೀಪರ್ಗಿಂತ ಒಂದು ₹100 ಹೆಚ್ಚಳ ಇರ್ಬೋದು ಅಷ್ಟೇ. ಓಕೆ. ಸೊ ಈಗಾಗಲೇ ಕೆಲವೊಂದು ರೂಟ್ಗಳಲ್ಲಿ ಓಡಾಡ್ತಾ ಇದೆ ಪುತ್ತೂರು ವಿಭಾಗವನ್ನು ಹೊರತುಪಡಿಸಿ. ಹೇಗೆ ಸಿಗ್ತಾ ಇದೆ ಜನರಿಂದ ರೆಸ್ಪಾನ್ಸ್ ತಮಗೆ, ತಮ್ಮ ಗಮನಕ್ಕೆ ಬಂದ ಹಾಗೆ ಅಂತ? ತುಂಬ ಚೆನ್ನಾಗಿದೆ ಅಂತ ತಿಳಿ ಬಂದಿರ್ತದೆ. ಬೇರೆ ವಿಭಾಗಗಳಲ್ಲಿ ಕಾರ್ಯಾಚರಣೆ ಆಗುತ್ತಿರೋ ವಾಹನಗಳಿಗೆ ಪ್ರಯಾಣಿಕರಿಂದ ತುಂಬ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಓಕೆ. ಸೊ ಈಗಾಗಲೇ ಶಕ್ತಿ ಯೋಜನೆಯಿಂದ KSRTCಗೆ ಒಂದಷ್ಟು ಬಲ ಬಂದಿದೆ ಅನ್ನುವಂಥ. ಸೊ ಈ ಪಲ್ಲಕ್ಕಿ ಮೂಲಕ ಇನ್ನೊಂದಷ್ಟು ಬಲ ಬರಲಿ ಅನ್ನೋದು ನಮ್ಮ ಹಾರೈಕೆಗಳು. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದಿಷ್ಟು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರುವಂತಹ KSRTC ಪಲ್ಲಕ್ಕಿ ನಾನ್ AC ಸ್ಲೀಪರ್ ಬಸ್ನ ಒಂದಷ್ಟು ವಿಚಾರಗಳು. ಸೊ ಈ ಭಾಗದಲ್ಲೂ ಕೂಡ ನಮಗೂ ಕೂಡ ಈ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಅವಕಾಶವನ್ನು KSRTC ಒದಗಿಸಿದೆ. ಸೊ ಈ ಒಂದು ಬಸ್ನ ಸುಖಕರ ಪ್ರಯಾಣದ ಅನುಭವವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ, ಯತೀಶ್ ಉಪ್ಪಳಿಗೆ ಮತ್ತು ಧನುಷ್ ಪುತ್ತೂರ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. Navrathan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navrathan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.